ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ನರಿಂಗಾಣದ ಯೆನೆಪೊಯ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹೋಮಿಯೋಪತಿ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಯೆನೆಪೊಯ ಹೋಮಿಯೋಪತಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಿವಪ್ರಸಾದ್ ಕೆ. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ನಮಸ್ತೆ ಡಾಕ್ಟರ್, ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಯೆನೆಪೊಯ ಹೋಮಿಯೋಪತಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಡಾಕ್ಟರ್. ಯೆನೆಪೊಯ ಹೋಮಿಯೋಪತಿಕ್ ಮಹಾವಿದ್ಯಾಲಯ ಅಂದರೆ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್, ಇದು ಯೆನೆಪೊಯ ಸಮೂಹ ಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳ ಒಂದು ಅವಿಭಾಜ್ಯ ಅಂಗ. ಯೆನೆಪೊಯ ಡೀಮ್ ಟು ಬಿ ಯೂನಿವರ್ಸಿಟಿ ಇದರ ಒಂದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಾಗಿ ಯೆನೆಪೊಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ 2018ನೇ ಇಸವಿಯಿಂದ ಅಸ್ತಿತ್ವದಲ್ಲಿದೆ. ಇದು ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸ ಹೋಮಿಯೋಪತಿ ವೈದ್ಯಕೀಯ ಕಾಲೇಜ್. ಇದರ ಕೋರ್ಸ್ ಅಂತ ಹೇಳಿದರೆ ಇದರ ವ್ಯಾಸಂಗ 4.5 ವರ್ಷದ ಶಿಕ್ಷಣ ಮತ್ತು 1 ವರ್ಷದ ಇಂಟರ್ನ್ಶಿಪ್ ಅಂತ ಕಾರ್ಯಕ್ರಮ ಇರುವಂಥದ್ದು. ಇದು ಎಲ್ಲ ಥರದ ಆರೋಗ್ಯವನ್ನು ನೋಡಿಕೊಳ್ಳುವಂತಹ ಒಂದು ವೈದ್ಯಕೀಯ ಪದ್ಧತಿ. ಇದರಲ್ಲಿ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಹೇಳದಿದ್ದರೆ ಮೊದಲ ವರ್ಷದಲ್ಲಿ ಅನಾಟಮಿ, ಫಿಸಿಯಾಲಜಿ, ಫಾರ್ಮೆಸಿ ಈ ಸಬ್ಜೆಕ್ಟ್ಸ್ ಇರ್ತದೆ. 2ನೇ ವರ್ಷದಲ್ಲಿ ಫೊರೆನ್ಸಿಕ್ಕು ಮತ್ತು ಆರ್ಗನಾನ್, ಮೆಟೀರಿಯಮೆಡಿಕಾ, ಪೆಥಾಲಜಿ ಅಂತ ಹೇಳೋ ಸಬ್ಜೆಕ್ಟ್ಸ್ ಇರ್ತದೆ. ಮತ್ತು 3rd and 4th ಇಯರಲ್ಲಿ ಕ್ಲಿನಿಕಲ್ ಸಬ್ಜೆಕ್ಟ್ಸಲ್ಲಿ ಸರ್ಜರಿ, ಗೈನಕಾಲಜಿ, ಮೆಡಿಸಿನ್ ಮತ್ತು ಆರ್ಗನಾನ್ ಆಫ್ ಮೆಡಿಸಿನ್, ಮೆಟೀರಿಯಮೆಡಿಕಾ ಮತ್ತು ಕಮ್ಯುನಿಟಿ ಮೆಡಿಸಿನ್, ರೆಪರ್ಟ್ರಿ ಈ ಸಬ್ಜೆಕ್ಟ್ಸ್ ಇದು ಇರುವಂತಹ ಒಂದು ವ್ಯಾಸಂಗಕ್ಕೆ ಇರುವಂಥ ಒಂದು ಶಿಕ್ಷಣದ ಪದ್ಧತಿ. ಈ ಕೌನ್ಸಿಲ್ ಪ್ರಕಾರ ಇರುವಂಥ ಎಲ್ಲ ಅಂಶಗಳನ್ನು ಈ ವೈದ್ಯಕೀಯ ಯೆನೆಪೊಯ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಇದು ಒಂದು ಸಂಸ್ಥೆ, ನಮ್ಮ ಆಯುಷ್ ವಿಭಾಗದಲ್ಲಿ ಬರುವಂಥ ಒಂದು ಸಂಸ್ಥೆ. ಆಯುಷ್ ಅಂತ ಹೇಳಿದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಸೊ ನಮ್ಮದು ಹೋಮಿಯೋಪತಿ ವೈದ್ಯಕೀಯ ಮಂಡಳಿ ಯಾವುದು, ನಾವು ನ್ಯಾಷನಲ್ ಕಮಿಷನ್ ಫಾರ್ ಹೋಮಿಯೋಪತಿ, ಮಿನಿಸ್ಟ್ರಿ ಆಫ್ ಆಯುಷ್ನ ಮುಖಾಂತರ ಕೊಟ್ಟಂತಹ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ನಡೆಸಿಕೊಂಡು ಬರುವಂಥ ಈ ಶಿಕ್ಷಣ ಸಂಸ್ಥೆ ಯೆನೆಪೊಯ ಹೋಮಿಯೋಪತಿಕ್ ಮಹಾವಿದ್ಯಾಲಯ. ಹಾಗೆ ಈ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಅಂದರೆ ಏನು ಡಾಕ್ಟರ್? ಹೋಮಿಯೋಪತಿ ನಾನು ಈ ಹಿಂದೆ ತಿಳಿಸಿದಂತೆ ಇದೊಂದು ಆಯುಷ್ ಪದ್ಧತಿಯಲ್ಲಿ ಬರುವಂಥ ಒಂದು ವೈದ್ಯಕೀಯ ಪದ್ಧತಿ. ಇದು ಜರ್ಮನ್ನಲ್ಲಿ ಆವಿಷ್ಕಾರಗೊಂಡಂಥ ಒಂದು ಪದ್ಧತಿ. ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯು ಇದರ ಜನಕರಾದಂತಹ ಡಾಕ್ಟರ್ ಸಾಮುವೆಲ್ ಹನೆಮನ್ ರವರು ಮೂಲತಃ ಅವರೊಬ್ಬ ಅಲೋಪತಿ ಡಾಕ್ಟರ್. ಅವರ ಅಲೋಪತಿ ವೈದ್ಯಕೀಯ ವ್ಯಾಸಂಗದ ನಂತರ ಅವರು ಕೆಲವು ಸಮಸ್ಯೆಗಳು ಅಲೋಪತಿಯಿಂದ ಗುಣವಾಗುವುದಿಲ್ಲ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಅವರು ಹೋಮಿಯೋಪತಿ ಅಂತ ಹೇಳುವಂಥ ಒಂದು ವೈದ್ಯಕೀಯ ಪದ್ಧತಿಯನ್ನು ಕಂಡುಹುಡುಕಿದರು. ಇದರಲ್ಲಿರುವಂತಹ ಮೂಲತಃ ಕಂಡುಬರುವಂತಹ ಅಂಶಗಳೇನಂತ ಹೇಳಿದರೆ, ಮದ್ದಿನಲ್ಲಿ ಔಷಧಿ ಕೊಡುವಂಥ ರೀತಿ ಮಾತ್ರ ಬದಲಾಗುವುದು, ಆದರೆ ರೋಗವನ್ನು, ಗುಣಲಕ್ಷಣಗಳನ್ನು ಗುರುತಿಸುವಂತಹ ಮತ್ತು ಅದನ್ನು ಪರೀಕ್ಷೆ ಮಾಡುವಂತಹ ವಿಧಾನಗಳು ಎಲ್ಲ ಅಲೋಪತಿಯ ಥರದಲ್ಲಿ ಇರ್ತದೆ. ಆದರೆ ಔಷಧಿಯನ್ನು ಕೊಡುವಂಥ ರೀತಿಯಲ್ಲಿ ಒಂದು ಹೊಸ ಸೂತ್ರ ಇದೆ, ಅದು ಸಿಮಿಲಿಯಾ ಸಿಮಿಲಿಬೆಸ್ ಕ್ಯುರೆಂತರ್, ಅಂದರೆ ಸಮಹೋಲಿಕೆ ಇರುವಂತಹ ಔಷಧಿಯನ್ನು ಕೊಡುವುದರಿಂದ ಸಮಹೋಲಿಕೆಯುಳ್ಳಂತಹ ಕಾಯಿಲೆ ಗುಣ ಆಗುವಂಥ ಹೇಳುವಂತಹ ಒಂದು ಸೂತ್ರ. ಇದರಿಂದಾಗಿ ಮುಖ್ಯವಾಗಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ದೀರ್ಘವ್ಯಾಧಿಗಳು ಅಂತ ಹೇಳಿದರೆ ಕ್ರೋನಿಕ್ ಡಿಸೀಸಸ್ ಯಾವುದನ್ನು ಹೇಳ್ತೇವೆ, ತುಂಬ ವರ್ಷಗಳಿಂದ ಸಮಸ್ಯೆಗಳನ್ನು ಇರುವಂತಹ ವ್ಯಕ್ತಿಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಈ ಔಷಧಿಯ ಪದ್ಧತಿಯಿಂದ ಒಳ್ಳೆಯ ಪರಿಣಾಮ ಸಿಗ್ತದೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ. ಯಾಕಂತ ಹೇಳಿದರೆ ಈಗ ನೀವು ಕಂಡಿರ್ಬೋದು, ಶೀಘ್ರ ಶಮನವಾಗುವಂಥ ಔಷಧಿಗಳನ್ನು ಕೊಟ್ಟಾಗ ಕೆಲವು ಅಡ್ಡ ಪರಿಣಾಮಗಳು ಬರ್ತವೆ. ಅಂಥದ್ದು ಇದರಲ್ಲಿ ಕಾಣುವುದಿಲ್ಲ. ಯಾಕಂತ ಹೇಳಿದರೆ ನಾವು ದೀರ್ಘ ಸಮಸ್ಯೆಗಳಿರುವಂಥದ್ದು, ಈಗ ಅಲರ್ಜಿ ಸಮಸ್ಯೆಗಳಾಗಿರಲಿ ಅಥವಾ ತುಂಬ ಸಮಯದಿಂದ ಕಂಡುಬರುವಂಥ ಗಂಟು ನೋವು ಅಥವಾ ಯಾವುದೇ ಥರದ ಸ್ತ್ರೀಯಲ್ಲಿರುವ ತೊಂದರೆಗಳು, ಮಕ್ಕಳಲ್ಲಿ ಬರುವ ತೊಂದರೆಗಳು, ಈ ಸಮಸ್ಯೆಗಳನ್ನು ಸುಲಭವಾಗಿ, ಸರಳವಾಗಿ ಮತ್ತು ಮಿತವ್ಯಯಕರವಾಗಿ ಹೋಮಿಯೋಪತಿಯಿಂದ ಗುಣಪಡಿಸಬಹುದು. ಹಾಗಾದರೆ ಈ ಹೋಮಿಯೋಪತಿಯಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನೀವು ಹೇಳ್ತೀರಿ. ಹೌದು. ಹಾಗೆ ಈ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಹೇಗೆ ವಿಶಿಷ್ಟ ಅಂತ? ಈಗ ನಾವು ಪ್ರಚಲಿತ ಇರುವಂತಹ 3 ವೈದ್ಯಕೀಯ ಪದ್ಧತಿಗಳು ನಾವು ಯಾವುದನ್ನು ಕಾಣ್ತಾ ಇದ್ದೇವೆ ಅಂತಂದರೆ ಅಲೋಪತಿ, ಆಯುರ್ವೇದ ಮತ್ತು ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಕಾಯಿಲೆಯನ್ನು ಗುರುತಿಸಿ ಮತ್ತು ಗುಣಪಡಿಸುವಂತಹ ರೀತಿಯಲ್ಲಿ ನಾವು
ಒಂದು ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದ್ದೇವೆ. ಏನಂದರೆ ವಿ ಹ್ಯಾವ್ ಗಾಟ್ ದ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ. ಇದು ಒಂದು ಸಿದ್ಧಾಂತಗಳ ಮೇಲೆ ನಡೆಯುವಂಥ ಒಂದು ವೈದ್ಯಕೀಯ ಪದ್ಧತಿ. ಇದನ್ನು ಹನೆಮನ್ನರು ಸ್ವಲ್ಪ ಫಿಲಾಸಫಿಕಲ್ ಅಂತ ಕಾಣ್ತದೆ, ಬಟ್ ಆದರೂ ಇದರಲ್ಲಿ ಒಬ್ಬ ಮನುಷ್ಯನ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಕೊಡುವಂಥ ವೈದ್ಯಕೀಯ ಪದ್ಧತಿ. ಆ ಕಾರ್ಡಿನಲ್ ಪ್ರಿನ್ಸಿಪಲ್ಸಲ್ಲಿ ನಾವೇನು ಹೇಳ್ತೇವೆ, ಲಾ ಆಫ್ ಸಿಮಿಲರ್ಸ್ ಅಂತ ಹೇಳ್ತೇವೆ, ಅಂದರೆ ಸಮಹೋಲಿಕೆಯಲ್ಲಿರುವಂಥ ತತ್ವ, ಮತ್ತು ಲಾ ಆಫ್ ಸಿಂಪ್ಲೆಕ್ಸ್ ಅಂತ ಹೇಳ್ತೇವೆ, ಅದು ಸರಳವಾಗಿ ಔಷಧಿಯನ್ನು ಕೊಡುವಂಥದ್ದು. ಈಗ ಲಾ ಆಫ್ ಸಿಮಿಲರ್ಸ್ ನಾನು ಹೇಳಿದೆ, ಸಮಹೋಲಿಕೆ ಅಂತ ಔಷಧಿ ಕೊಡೋದು ಅದು ಸೂತ್ರ. ಸಿಂಪ್ಲೆಕ್ಸ್ ಅಂತ ಹೇಳಿದರೆ ಒಂದೇ ಔಷಧಿಯನ್ನು ಕೊಡುವಂಥದ್ದು. ಈಗ ನೀವು ಈಗಿನ ಪದ್ಧತಿ ನೋಡಿದರೆ ತುಂಬ ಔಷಧಿಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಇದರಲ್ಲಿ ಒಂದು ಕಾಯಿಲೆಯನ್ನು ಗುರುತಿಸಿದಾಗ, ತೊಂದರೆಗಳನ್ನು ಗುರುತಿಸಿದಾಗ ನಾವು ಒಂದೇ ಔಷಧಿಯನ್ನು ಕೊಡುವಂಥ ಒಂದು ಸಿಂಪಲ್, ಅಂದರೆ ಅದು ಬಹಳ ಸರಳವಾಗಿರುವಂಥ ಔಷಧಿ. ನೀವು ನೋಡಿರ್ಬೋದು, ಹೋಮಿಯೋಪತಿ ಔಷಧಿಗಳು ಯಾವಾಗಲೂ ಚಿಕ್ಕ ಸಕ್ಕರೆ ಗುಳಿಗಳಾಗಿರ್ತವೆ, ಮತ್ತು ಅಥವಾ ಲಿಕ್ವಿಡ್ನಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡುವಂತಹ ಡಿಕಾಕ್ಷನ್ಸ್ ಇರ್ತದೆ. ಇವುಗಳು ಬಹಳ ಸಿಂಪಲ್. ಇದು ಸುಲಭವಾಗಿ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾವುದೇ ಕಾಯಿಲೆಯಲ್ಲಿ ಅದನ್ನು ಸೇವಿಸಬಹುದು. ಹಾಗಾಗಿ ಇದು ಲಾ ಆಫ್ ಸಿಂಪ್ಲೆಕ್ಸಲ್ಲಿ ಬರ್ತದೆ. ಲಾ ಆಫ್ ಮಿನಿಮಮ್ ಡೋಸ್ ಅಂದರೆ ಮಿನಿಮಮ್, ಆ ಡೋಸ್ನಲ್ಲಿ ನಾವು ಹೈ ಡೋಸ್ ಕೊಡ್ತೇವೆ. ಇದನ್ನು ನಾವು ಔಷಧಿಯನ್ನು ನಾವು ಆದಷ್ಟು ಸರಳೀಕರಿಸ್ತೇವೆ. ಅದನ್ನು ನಾವು ಸಿದ್ಧೀಕರಣದ ಡೈನಮೈಸೇಷನ್ ಥಿಯರಿ ಅಂತ ಹೇಳ್ತೇವೆ ನಾವು. ಡೈಲ್ಯೂಷನ್ಸ್, ಇನ್ನೊಂದು ಇದರಲ್ಲಿ ಬರ್ತಾ ಡೈಲ್ಯೂಷನ್ಸ್. ಆದರೆ ಡೈಲ್ಯೂಷನ್ಸ್ ಮತ್ತು ಡೈನಮೈಸೇಷನ್ ಸೇಮ್ ಅಲ್ಲ. ಡೈಲ್ಯೂಷನ್ಸ್ ಅಂತ ಹೇಳಿದರೆ ನಾವು ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕಮ್ಮಿ ಮಾಡ್ತಿರುವಂತೆ. ಆದರೆ ಇದರಲ್ಲಿ ಒಂದು ಹೊಸ ಕಾರ್ಯಕ್ರಮ ನಡ್ತದೆ ಅಂತ ಹೇಳಿದರೆ ಟ್ರೈಚುರೇಷನ್ ಮತ್ತು ಸಕಷನ್ಸ್ ಅಂತ ಹೇಳೋ ಕಾರ್ಯಕ್ರಮ. ಅದರಲ್ಲಿ ಆ ಔಷಧಿ ಯಾವುದು ನಮ್ಮದು ವಸ್ತಿನ ಕಾರಣದಲ್ಲಿ ಮೆಟೀರಿಯಲ್ ಡೋಸ್ ಇರ್ತದೆ, ಅದನ್ನು ನಾವು ಡೈಲ್ಯೂಟ್ ಮಾಡ್ತಾ ಹೋಗುವಾಗ ಆ ಮದ್ದಿನ ಅಂಶ ಬರ್ತದೆ, ಔಷಧಿಯ ಪ್ರಾಪರ್ಟೀಸ್, ಅದರ ಗುಣಲಕ್ಷಣಗಳು ಈ ಶುಗರ್ ಆಫ್ ಮಿಲ್ಕ್ ಅಥವಾ ಆಲ್ಕೋಹಾಲಿಗೆ ಕನ್ವರ್ಟ್ ಆಗ್ತದೆ, ಬಟ್ ಆ ಮೆಟೀರಿಯಲ್ ಡೋಸ್ ಕಳೆದು ಹೋಗ್ತದೆ. ಹಾಗಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳುವಂಥದ್ದು ಬರುವಂಥದ್ದು. ಸೊ ಅದನ್ನು ನಾವು ಲಾ ಆಫ್ ಮಿನಿಮಮ್ ಡೋಸ್, ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ಕಮ್ಮಿಯಾದಂಥ ಡೋಸನ್ನು ಪ್ರಯೋಗಿಸುವುದರಿಂದ ಅಡ್ಡ ಪರಿಣಾಮಗಳು ಬರುವುದಿಲ್ಲ ಅಂತ. ಡೈನಮೈಸೇಷನ್ ಥಿಯರಿ ಅಂತ ಹೇಳುವಂಥದ್ದು ನಾನು ಹೇಳಿದೆ, ಸಕ್ಕಷನ್ ಮತ್ತು ಟ್ರೈಚುರೇಷನ್, ಇದೊಂದು ವಿಶಿಷ್ಟವಾದಂಥ ಒಂದು ಪ್ರಕ್ರಿಯೆ. ಇದು ಈಗಿನ ವೈಜ್ಞಾನಿಕ ಯುಗದಲ್ಲಿಯೂ ನಾವು ನ್ಯಾನೋ ಪಾರ್ಟಿಕಲ್ಸ್ ಏನು ಹೇಳ್ತೀವಿ ಅದಕ್ಕಿಂತಲೂ ಕೆಳಗಿನ ಒಂದು ಅಂಶದಲ್ಲಿ ಈ ಔಷಧಿಯ ವಸ್ತುನಿಷ್ಠೆಯಲ್ಲಿ ಇರ್ತದೆ. ಇನ್ನೊಂದು ಥಿಯರಿ ಆಫ್ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಯಾವುದೇ ಐಬುಗಳಿದ್ದರೆ, ಕಲ್ಮಶಗಳಿದ್ದರೆ ಮಾತ್ರ ನಮಗೆ ಕಾಯಿಲೆ ಬರುವುದು ಅಂತ. ಒಬ್ಬ ಮನುಷ್ಯನ ದೇಹದಲ್ಲಿ ಆ ದೃಢತೆ ಇದ್ದರೆ, ಅದರಲ್ಲಿ ಒಂದು ಶಕ್ತಿ ಇದ್ದರೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಅಂತ ಹೇಳೋದು ನಮ್ಮ ನಂಬಿಕೆ. ಅದು ಯಾಕೆ ಬರ್ತದೆ ಅಂತ ಹೇಳಿದರೆ, ಕಾಯಿಲೆಗಳು ಬರಲಿಕ್ಕೆ ಕಾರಣ ನಮ್ಮಲ್ಲಿರುವಂತಹ ಒಂದು ಐಬುಗಳು, ದೋಷಗಳು. ಯಾವುದು ನಾವು ಹೇಳ್ತೇವೆ ಸೋರಾ, ಸೈಕೋಸಿಸ್, ಸಿಫಿಲಿಸ್ ಅಂತ ಹೇಳುವಂತಹ ಮೂಲ ಕಾರಣಗಳು. ಅದು ಪ್ರತಿಯೊಂದು ಹುಟ್ಟಿನಿಂದಲೂ ಬರುವಂಥದ್ದು, ಅಂದರೆ ಅನುವಂಶವಾಗಿ ಬಂದಿರ್ಬೋದು, ನಮ್ಮ ಪೂರ್ವಜರಿಂದ ನಮ್ಮ ದೇಹಕ್ಕೆ ಬಂದಿರುವಂಥದ್ದು. ಆ ರೀತಿಯಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬೆಳೀತದೆ ಅಥವಾ ಕಳೆದುಕೊಳ್ತದೆ. ಅದನ್ನು ನಾವು ಗುರುತಿಸಿ ಔಷಧಿ ಕೊಡೋದಕ್ಕೆ ಥಿಯರಿ ಆಫ್ ಕ್ರೋನಿಕ್ ಡಿಸೀಸನ್ನು ಉಪಯೋಗ ಮಾಡ್ತೇವೆ. ಇದು ಒಂದು ಥರದ. ಮತ್ತು ಥಿಯರಿ ಆಫ್ ಇನ್ನೊಂದು ಡಾಕ್ಟರ್ ಆಫ್ ಡ್ರಗ್ ಪ್ರೂವಿಂಗ್ ಅಂತ ಹೇಳ್ತೇವೆ. ಡ್ರಗ್ ಪ್ರೂವಿಂಗ್ ಅಂದರೆ ಹೋಮಿಯೋಪತಿಯಲ್ಲಿ ಕೊಡುವಂಥ ಎಲ್ಲ ಔಷಧಿಗಳು ಆಲ್ರೆಡಿ ಇವುಗಳು ಸಂಶೋಧನೆ ಆಗಿದ್ದೆ. ಇದನ್ನು ಆರೋಗ್ಯವಂತ ಮನುಷ್ಯನಲ್ಲಿ ಕೊಟ್ಟು ಅದರ ಗುಣಲಕ್ಷಣಗಳನ್ನು ಗುರುತಿಸಿ ಅದನ್ನು ಮೆಡಿಕಾ ಅಂತ ಹೇಳುವಂಥ ನಮ್ಮ ಗ್ರಂಥಗಳಲ್ಲಿ ಅವುಗಳನ್ನು ಸೇರ್ಪಡೆಗೊಳಿಸಿ ಅದರ ನಂತರ ಕಾಯಿಲೆ ಬಂದಾಗ ಆ ಗುಣಲಕ್ಷಣಗಳನ್ನು ಗುರುತಿಸಿ ಕೊಡುವಂಥದ್ದು. ಹಾಗಾಗಿ ಇದು ಯಾವುದೇ ಥರದ ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಅಥವಾ ಯಾವುದರಲ್ಲಿ ಕೊಟ್ಟು ಕಂಡಂತಹ ಗುಣಲಕ್ಷಣಗಳಲ್ಲ. ಈ ಔಷಧಿಯ ಗುಣಗಳನ್ನು ಆರೋಗ್ಯವಂತ ಮನುಷ್ಯರಲ್ಲಿಯೇ ಪ್ರಯೋಗಿಸಿ ಅದರ ಗುಣಲಕ್ಷಣ ಗುರುತಿಸಿ ಕೊಟ್ಟದ್ದರಿಂದ ಇದು ಡ್ರಗ್ ಪ್ರೂವಿಂಗಲ್ಲಿ ಬರ್ತದೆ. ಸೊ ಇದು ಡ್ರಗ್ ಪ್ರೂವಿಂಗ್ ಎನ್ನುವುದು ವಿಶೇಷವಾದಂಥ ಒಂದು ಪರಿಕಲ್ಪನೆ ಹೋಮಿಯೋಪತಿಯಲ್ಲಿ. ಮತ್ತು ಇದೆಲ್ಲವನ್ನು ನಾವು ನೋಡಿಕೊಂಡು ಹೋದಾಗ ಈ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಸರಳೀಕೃತವಾಗಿ ಸುಲಭ ರೀತಿಯಲ್ಲಿ ಕೊಡುವಂಥ ಔಷಧಿಯ ಪದ್ಧತಿ ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಹಾಗೆ ಈ ಹೋಮಿಯೋಪತಿಯಲ್ಲಿ ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿ ಅಥವಾ ಟ್ರೀಟ್ಮೆಂಟ್ ಲಭ್ಯ ಇದೆ ಡಾಕ್ಟರ್? ಈಗ ಹೆಚ್ಚಿನ ಜನರ ಒಂದು ನಂಬಿಕೆ ಏನೆಂದರೆ ಹೋಮಿಯೋಪತಿ ದೀರ್ಘಕಾಲೀನ ಕಾಯಿಲೆಗಳಿಗೆ ಮಾತ್ರ ಕೊಡುವಂಥದ್ದು ಅಂತ ಹೇಳಿಕೊಂಡು. ಆ್ಯಕ್ಚುಲಿ ನಮ್ಮ ಔಷಧಿಗಳಿಂದ, ಹೋಮಿಯೋಪತಿ ಔಷಧಿಗಳಿಂದ ಎರಡೂ ಥರದ ಕಾಯಿಲೆಗಳು ಗುಣಪಡಿಸ್ಬೋದು. ಶೀಘ್ರ ಸಮಾಧಾನ ಅಕ್ಯೂಟ್ ಡಿಸೀಸನ್ನು ಗುಣ ಮಾಡ್ಬೋದು, ಕ್ರೋನಿಕ್ ಡಿಸೀಸನ್ನು ಗುಣಪಡಿಸ್ಬೋದು. ಆದರೆ ಅಕ್ಯೂಟ್ ಡಿಸೀಸಿನ ಒಂದು ಪರಿಕಲ್ಪನೆ ಅಂದರೆ ಕಾನ್ಸೆಪ್ಟ್ ಇನ್ ಹೋಮಿಯೋಪತಿ ಏನಾಗ್ತದೆ ಅಂತಂದರೆ, ಅದು ಸಡನ್ನಾಗಿ ಬರುವಂಥ ಕಾಯಿಲೆಗಳು, ಅವುಗಳಿಗೆ ಒಂದು ಥರದ ಒಂದು ಸಮಯ ಸಂದರ್ಭ ಇದೆ. ಈಗ ಕೆಲವು ಕಾಯಿಲೆಗಳು 5 ದಿವಸ, ಕೆಲವು 7 ದಿವಸದ ಸಂದರ್ಭ ಇರ್ತದೆ. ಅವುಗಳು ಕೆಲವೊಮ್ಮೆ ಔಷಧಿ ಇಲ್ಲದೇನೂ ಗುಣ ಆಗ್ಬೋದು, ಅದಕ್ಕೆ ಔಷಧಿ ಬೇಕೇ ಆಗಿಲ್ಲ. ಸೊ ಅದು ದೇಹದ ಪ್ರಕೃತಿ ಮೇಲೆ ಇರ್ತದೆ. ಅಂಥ ಸಂದರ್ಭದಲ್ಲಿಯೂ ಸಹ ದೇಹದಲ್ಲಿ ಪ್ರಕೃತಿಯಲ್ಲಿ ಸಮಸ್ಯೆ ಬಂದಾಗ ನಾವು ಹೋಮಿಯೋಪತಿ ಔಷಧಿ ಕೊಡಬೇಕೇ ವಿನಃ, ಕೊಟ್ಟರೆ ಅದೇ ರೀತಿಯಲ್ಲಿ ಹೋಮಿಯೋಪತಿಯಲ್ಲೂ ಅಷ್ಟೇ ಶೀಘ್ರತಮವಾಗಿ ಗುಣವಾಗ್ತದೆ. ಇದನ್ನು ನಾವು ಅಕ್ಯೂಟ್ ಡಿಸೀಸ್ ಅಂತ ಹೇಳ್ತೇವೆ. ಕ್ರೋನಿಕ್ ಡಿಸೀಸಲ್ಲಿ ನಾನು ಆಗ ಹೇಳಿದಂತೆಯೇ ದೀರ್ಘಕಾಲೀನ ಕಾಯಿಲೆಗಳಲ್ಲಿ ನಾವು ಮಯಾಸಮ್ ಸ್ಟಡಿ ಮಾಡುತ್ತೇವೆ ನಾವು. ಅದರಲ್ಲಿ ಈಗಿನ ಕಾಲದಲ್ಲಿ ನಾವು ಕಂಡುಬರುವಂಥ ಎಷ್ಟು ಹೆಸರುಗಳು, ಕಾಯಿಲೆಗಳ ಹೆಸರುಗಳು ನಾವು ನೋಡಿದರೆ
ಅದು ವರ್ಷ ಬದಲಾಗ್ತಾ ಇರ್ತದೆ. ನೀವು ನೋಡಿರಬೇಕು ಕಳೆದ 10-15 ವರ್ಷಗಳಲ್ಲಿ. ಆದರೆ ಈಗ ಒಂದು ವರ್ಷದಲ್ಲಿ ನೋಡಿದ್ರು ನೀವು ತುಂಬ ಕಾಯಿಲೆಗಳನ್ನು ಕಂಡಿರ್ಬೋದು. ಅದು ಹೆಸರುಗಳು ಬರೋದು ಯಾಕಂದರೆ ವೈಜ್ಞಾನಿಕ ಸಂಶೋಧನೆಗಳ ಮುಖಾಂತರ ನಾವು ಆ ಕಾಯಿಲೆಗಳು ಯಾವುದರಿಂದ ಶುರು ಆಗ್ತೇವೆ ಅಂತ ನಾವು ಈಗ ಗುರುತಿಸ್ತಿದ್ದೇವೆ. ಬ್ಯಾಕ್ಟೀರಿಯಾಗಳಾಗಲಿ, ವೈರಸ್ಗಳಾಗಲಿ, ಓಕೆ, ಯಾವುದೇ ಕ್ರಿಮಿಕೀಟಗಳಿಂದಾಗಲಿ ಆಗುವಂಥದ್ದನ್ನು ನಾವು ಗುರುತಿಸ್ತಿದ್ದೇವೆ. ಆದರೆ ಹೋಮಿಯೋಪತಿ ಆ ರೀತಿಯಲ್ಲಿ ಹೋಗ್ತಾ ಇಲ್ಲ. ಇವುಗಳೆಲ್ಲ ನಮ್ಮ ದೇಹದಲ್ಲಿ ಬರುವಂತಹ ಸಮಸ್ಯೆಗಳು ಅವುಗಳಿಂದ ಬರುವುದು. ಆದರೆ ನಮ್ಮ ದೇಹ ಅದಕ್ಕೆ ಸುದೃಢವಾಗಿದ್ದರೆ ಆ ಸಮಸ್ಯೆ ಬರುವುದಿಲ್ಲ ಅಂತ ಹೇಳುವಂಥದ್ದು. ಸೊ ಈಗ ಪ್ರಚಲಿತವಾಗಿರುವಂತಹ ವಿದ್ಯಮಾನಗಳಲ್ಲಿ ನಾವು ನೋಡೋದಿದ್ರೆ ಕಾಯಿಲೆಗಳಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಈ ದೀರ್ಘ ಕಾಯಿಲೆಗಳು, ಅಂದರೆ ಪರ್ಟಿಕ್ಯುಲರ್ಲಿ ಅಲರ್ಜಿ ಕಂಡೀಷನ್ಸ್. ನೀವು ನೋಡಿದರೆ ಚರ್ಮದಾಗಿರ್ಬೋದು ಅಥವಾ ಅಸ್ತಮಾ ಅಂದರೆ ರೆಸ್ಪಿರೇಟರಿ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಯಾವುದೇ ಸಂದರ್ಭಗಳಲ್ಲಿ ದೀರ್ಘಕಾಲವಾಗಿರುವಂಥ ಸಮಸ್ಯೆಗಳಿಗೆ ಹೋಮಿಯೋಪತಿ ಬಹಳ ಒಂದು ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಕೊಡ್ತಾ ಇದೆ, ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದೆ. ಇದಕ್ಕೆ ಒಂದು ಅಂತ ಹೇಳಿದರೆ ನಮಗೆ ಪೇಷಂಟ್ ಅಂದರೆ ರೋಗಿಯ ಸಮಗ್ರ ಮಾಹಿತಿ ಬೇಕಾಗ್ತದೆ, ಮನಸ್ಸಿನ ಮತ್ತು ದೈಹಿಕ. ಇದು ಖಾಲಿ ಒಂದು ದೈಹಿಕ ಕಾಯಿಲೆಯನ್ನು ಮಾತ್ರ ಗುಣಪಡಿಸುತ್ತಿಲ್ಲ. ಹೋಮಿಯೋಪತಿ ನೀವು ವೈದ್ಯಕೀಯ ಪದ್ಧತಿಯಲ್ಲಿ ನೀವು ಡಾಕ್ಟ್ರುಗಳು ಕೇಸ್ ತಗೊಳ್ಳುವಾಗ, ಅಂದರೆ ಅದನ್ನು ಸ್ಟಡಿ ಮಾಡುವಾಗ ನಾವು ಮಾನಸಿಕ ಒಂದು ಸ್ಥಿತಿಯನ್ನು ನೋಡ್ತೇವೆ. ನಾವು ಕಾಯಿಲೆ ಅಂತ ಹೇಳೋದಿಲ್ಲ, ಮಾನಸಿಕ ಸ್ಥಿತಿ. ಒಬ್ಬೊಬ್ಬರ ಒಂದೊಂದು ರೀತಿ ಮನಸ್ಥಿತಿ ಇರ್ತದೆ. ಅದನ್ನು ನಾವು ಗುರುತಿಸಿಕೊಂಡು ಅದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನೋಡಿಕೊಂಡು ನಾವು ಗುಣಪಡಿಸ್ತೇವೆ ನಾವು. ಅದರಿಂದಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ವೈದ್ಯಕೀಯ ಪದ್ಧತಿ. ಹಾಗೆ ಡಾಕ್ಟರ್, ಈ ಹೋಮಿಯೋಪತಿ ಔಷಧಿಯ ಮೂಲ ಸ್ವರೂಪ ಏನು? ಇದು ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದರೆ ಎಲ್ಲ ಜನರಲ್ಲಿರುವಂಥ ಒಂದು ಸಂಶಯ ಏನಂತಾರೆ, ಅಂದರೆ ಅದರ ಸೋಜಿಗೆ ಏನಂತಾರೆ, ಹೋಮಿಯೋಪತಿ ಔಷಧಿಗಳ ಮೂಲ ಸ್ವರೂಪ ಏನು ಅಂತ. ಈಗ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಆಯುರ್ವೇದದ ಹಾಗೆ ಇರುವಂಥ ಪದ್ಧತಿ ಅಂತ ಹೇಳಿದ್ರೆ ಜನರಲ್ಲಿ ಎಣಿಸಿಕೊಳ್ಳುವಂಥ ಒಂದು ಅಭಿಪ್ರಾಯ. ಬಟ್ ಆ್ಯಕ್ಚುಲಿ ಹೋಮಿಯೋಪತಿಯ ಸೋರ್ಸಸ್, ಮೂಲ ಸ್ವರೂಪ ಅದು ಅನಿಮಲ್ ಕಿಂಗ್ಡಮ್, ಪ್ಲ್ಯಾಂಟ್ ಕಿಂಗ್ಡಮ್, ಮಿನರಲ್ ಕಿಂಗ್ಡಮ್, ಮೂರು ಕಡೆಯಿಂದಲೂ ಇದೆ. ಇದು ಖಾಲಿ ಮಿನರಲ್ಸ್ ಅಂದರೆ ನಮ್ಮ ಲವಣಗಳು ಮಾತ್ರ ಅಲ್ಲ, ಅಥವಾ ನಮ್ಮ ಖನಿಜಗಳು ಮಾತ್ರ ಅಲ್ಲ, ಪ್ಲ್ಯಾಂಟ್ಸ್ ಅಂದರೆ ಸಸ್ಯ ವರ್ಗಕ್ಕೆ ಮಾತ್ರ ಬರುವಂಥದ್ದಲ್ಲ, ಅಥವಾ ಪ್ರಾಣಿ. ಇದು ಎಲ್ಲವನ್ನು ಇದನ್ನು ನಾವು ಗುರುತಿಸ್ತೇವೆ. ನಾವು ಪ್ರತಿಯೊಂದು ಅಂಶದಲ್ಲಿರ್ತೇವೆ. ಯಾಕಂದರೆ ಅದೇ ನಾನು ಆಗ ಹೇಳಿದಂತಹ ಮೂಲ ಸಿದ್ಧಾಂತದ ಪ್ರಕಾರ ನಮ್ಮ ದೇಹ ಒಂದು ನಿಸರ್ಗದ ಒಂದು ಯಾವುದೇ ಒಂದು ವಸ್ತುವಿನಲ್ಲಿ ಅದರ ಒಂದು ಪ್ರತಿರೂಪ ಇರ್ತದೆ. ಆ ಪ್ರತಿರೂಪ ನಮ್ಮಲ್ಲಿ ಈಗ ದೇಹ ಒಂದು ಮೆಟೀರಿಯಲ್ ಬಾಡಿ ಆದರೆ ಸಹ ಅಲ್ಲಿರುವಂಥ ಒಂದು ವೈಟಲ್ ಫೋರ್ಸ್ ಅಂತ ಹೇಳ್ತೇವೆ. ಅಲ್ಲಿ ಒಳಗೆ ಇರುವಂಥ ಒಂದು ಮೂಲ ಒಂದು ವಸ್ತು. ಅದೇ ಇನ್ನೊಂದು ಥಿಯರಿ, ಆಗ ನಾನು ಹೇಳೋದ್ರಲ್ಲಿ ಹೇಳಿದೆ, ಕಾರ್ಡಿನಲ್ ಪ್ರಿನ್ಸಿಪಲ್ಸಲ್ಲಿ ಥಿಯರಿ ಆಫ್ ವೈಟಲ್ ಫೋರ್ಸ್ ಅಂತ ಹೇಳುವಂಥದ್ದು ಬರ್ತದೆ. ಅದು ನಮ್ಮ ಜೀವಶಕ್ತಿ. ನಮ್ಮಲ್ಲಿರುವಂಥ ಜೀವಶಕ್ತಿಯ ಒಂದು ಪ್ರಭಾವದಿಂದ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳು ಸುಲಲಿತವಾಗಿ ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ನಮ್ಮ ನಿಸರ್ಗದಲ್ಲಿ ಕೂಡ ಆ ವಸ್ತುಗಳು ಇರ್ತದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನಿಸರ್ಗದತ್ತವಾದಂಥ ಒಂದು ಪ್ರತಿರೂಪ ಇರ್ತದೆ. ಸೊ ಆ ಹೋಮಿಯೋಪತಿ ಔಷಧಿಗಳನ್ನು ಮಾಡುವಾಗ ಈ ವೈಟಲ್ ಫೋರ್ಸನ್ನು ಮ್ಯಾಚ್ ಆಗುವ ಹಾಗೆ ಅದನ್ನು ನಾವು ಗುರುತಿಸುವಂಥ ರೀತಿಯಲ್ಲಿ ಈ ವಸ್ತುಗಳನ್ನು ನಾವು ಗುರುತಿಸ್ತೇವೆ. ಅದು ಈಗ ಸಮ್ ಆಫ್ ದ ಎಕ್ಸಾಂಪಲ್ಸ್, ಈಗ ಬೆಲಡೋನಾ ಅಂತ ಹೇಳುವಂಥದ್ದಾಗಲಿ, ಅಥವಾ ನಾವು ಕ್ಯಾಲೆಂಡ್ಯುಲ್ ಅಂತ ಹೇಳುವಂಥದ್ದಾಗಲಿ, ಈ ಔಷಧಿಗಳು, ಶೈಲಿಶಾ, ನ್ಯಾಟ್ರಮು, ಇದೆಲ್ಲ ಶಬ್ದಗಳು ನಾವು ಯಾವುದನ್ನು ವಸ್ತುಗಳು ಔಷಧಿಯನ್ನು ಹೋಮಿಯೋಪತಿಯಲ್ಲಿ ಯೂಸ್ ಮಾಡ್ತೇವೆ. ಅವುಗಳು ನಮ್ಮ ನೈಸರ್ಗಿಕವಾಗಿರುವಂಥ ವಸ್ತುಗಳು. ಈಗ ಶೈಲಿಶಾ ಅಂತ ಹೇಳಿದರೆ ಸ್ಯಾಂಡ್, ನ್ಯಾಟ್ರಮ್ಯೂರ್ ಅಂತ ಹೇಳಿದರೆ ಕಾಮನ್ ಸಾಲ್ಟ್, ಅದು ಈ ರೀತಿಯಾಗಿರುವಂಥದ್ದು. ಇವುಗಳೆಲ್ಲವೂ ಔಷಧಿಗಳೇ. ಅದನ್ನು ಮಾಡುವ ರೀತಿಯಲ್ಲಿ, ತಯಾರಿ ಮಾಡುವಂಥ ರೀತಿ, ಆಗ ನಾನು ಹೇಳಿದಂತೆ ಡ್ರಗ್ ಡೈನಮೈಸೇಷನ್ ಥಿಯರಿ ಅಂತ ಹೇಳಿದರೆ, ಅದನ್ನು ನಾವು ಒಂದು ಪೋರ್ಷನ್ ಅದರದ್ದು ಕ್ರೂಡ್ ಮೆಟೀರಿಯಲ್ ತಗೊಂಡು ಅದನ್ನು 100 ಪೋರ್ಷನ್ ಶುಗರ್ ಆಫ್ ಮಿಲ್ಕ್ನೊಟ್ಟಿಗೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ರೊಟೇಷನ್ಸ್ ಕೊಡುವಂಥದ್ದು ಟ್ರೈಚುರೇಷನ್ ಅಂತ ಹೇಳ್ತೇವೆ. ಅದಕ್ಕೆ 100 ರೊಟೇಷನ್ಸ್ ಕೊಟ್ಟಾಗ ಅದು ಒಂದು ಪವರ್ ಆಗಿ ಕನ್ವರ್ಟ್ ಆಗ್ತದೆ. ಅದನ್ನು ನಾವು ಸೆಂಟಿಸಿಮಲ್ ಪೊಟೆನ್ಸಿ ಅಂತ ಹೇಳ್ತೇವೆ. 100 ಆದರೆ ಸೆಂಟಿಸಿಮಲ್, 10 ಆದರೆ ಡೆಸಿಮಲ್, ಆ ರೀತಿಯಾದಂಥ ಒಂದು ಪರಿಕಲ್ಪನೆ. ಸೊ ಅದು ಪುಟಗೊಳಿಸ್ತಾ ಹೋಗುವಾಗ, ಕಡಿಮೆ ಮಾಡ್ತಾ ಹೋಗುವಾಗ ಡೈನಮೈಸೇಷನ್ ಸ್ಥಿತಿಯಲ್ಲಿ ಆ ಔಷಧಿಯ ಪ್ರಕೃತಿಗಳು ಅದಕ್ಕೆ ಟ್ರಾನ್ಸ್ಫರ್ ಆಗಿ ಅದು ನಮ್ಮ ದೇಹಕ್ಕೆ ಸೇರುವಂಥದ್ದು. ಹಾಗಾಗಿ ಮೂಲ ಸ್ವರೂಪ ಯಾವುದೇ ಆದರೂ, ಈಗ ವಿಷಗಳು ಸಹ, ಈಗ ಹಾವಿನ ವಿಷದ್ದು ಸಹ ಹೋಮಿಯೋಪತಿಯಲ್ಲಿ ಔಷಧಿ ಇದೆ. ಅಥವಾ ಈಗ ನಮ್ಮದು ಯಾವುದೇ ಒಂದು ದೇಹದ ಒಂದು ಅಂಗಗಳಲ್ಲಿ ರೋಗಾಣುಗಳು ಇದ್ದದ್ದನ್ನು ನಾವು ಕನ್ವರ್ಟ್, ಈಗ ನಾವು ಯಾವುದು ವ್ಯಾಕ್ಸಿನೇಷನ್ ಥಿಯರಿ ಹೇಳ್ತೇವೆ, ಅದೇ ರೀತಿಯಾದಂಥ ಒಂದು ಕಾನ್ಸೆಪ್ಟ್. ಅದು ಡೈಲ್ಯೂಷನ್ ಮಾಡ್ತಾ ಹೋಗಿ ಕೊಡುವಂಥ ಔಷಧಿಗಳು ಹೋಮಿಯೋಪತಿಯಲ್ಲಿ. ಸೊ ನೈಸರ್ಗಿಕ ವರ್ಗದ ಎಲ್ಲ ವಸ್ತುಗಳನ್ನು ನಾವು ಹೋಮಿಯೋಪತಿ ಔಷಧಿಯಲ್ಲಿ ಕನ್ವರ್ಟ್ ಮಾಡಿ ಅದನ್ನು ನಾವು ಹೋಮಿಯೋಪತಿ ಆ ಗುಳಿಗೆಗಳಲ್ಲಿ ಗುಳಿಗೆಗಳಿಗೆ ಅದನ್ನು ಹನಿಗುಟ್ಟಿಸಿ ಅದರಿಂದ ನಾವು ಪೇಷಂಟ್ಗಳಿಗೆ ಅಡ್ಮಿನಿಸ್ಟರ್ ಮಾಡೋದು.
ಓಕೆ ಡಾಕ್ಟರ್, ಅದಕ್ಕೋಸ್ಕರ ಎಲ್ಲಾ ಗುಳಿಗೆಗಳು ಅಥವಾ ಟ್ಯಾಬ್ಲೆಟ್ಸ್ಗಳು ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ ಅಲ್ವಾ? ಇನ್ನೊಂದು ವಿಶೇಷ ಅಂತಂದರೆ ಹೋಮಿಯೋಪತಿಯಲ್ಲಿ ನಾವು ಇಂಗ್ಲೀಷ್ ಮಾತ್ರೆ ಹಾಗೆ ಅದು ಪ್ಯಾಕೆಟಲ್ಲಿ ಇದಾಗಿ ಬರೋದಿಲ್ಲ ಬ್ರ್ಯಾಂಡಾಗಿ. ನಾವು ಕೇಸ್ ತಗೊಂಡ ಮೇಲೆ ಒಬ್ಬ ರೋಗಿಯ ಎಲ್ಲ ಗುಣಲಕ್ಷಣಗಳನ್ನು ಗುರುತಿಸಿ ನಾವು ಆ ಸಮೂಹ ಲಕ್ಷಣಗಳ ಮೇಲೆ ಹೊಂದಿಕೊಂಡು ನಾವು ಔಷಧಿಯನ್ನು ನಾವೇ ತಯಾರು ಮಾಡುವಂಥದ್ದು ಅಥವಾ ನಮ್ಮ ಡಿಸ್ಪೆನ್ಸಿಂಗ್ನವರಿಗೆ ಅದರ ನಂತರವೇ ಆಗುವಂಥದ್ದು. ಅದರ ಮೊದಲು ಗೊತ್ತಾಗೋದಿಲ್ಲ. ಈಗ ಯಾರದೊಂದು ಪೇಷಂಟಿಗೆ ಕಾಯಿಲೆ ಇದ್ದಾಗ ಈ ಕಾಯಿಲೆಗೆ ಇದೇ ಮದ್ದು ಅಂತ ಬರೋದಿಲ್ಲ. ಆದರೆ ಆ ಕಾಯಿಲೆ ಇರುವಂಥ ವ್ಯಕ್ತಿಯ ಚಿಹ್ನೆಗಳನ್ನು ಗುರುತಿಸಿ ನಾವು ಕೊಡುವಂಥ ಔಷಧಿಯನ್ನು ನಾವು ತಯಾರು ಮಾಡಬೇಕು. ಅದು ನಮ್ಮ ಸ್ಟಾಕಲ್ಲಿದೆ. ಈಗ ಹೋಮಿಯೋಪತಿ ಔಷಧಿಗಳ ಸಂಗ್ರಹದಲ್ಲಿ 5,000ಕ್ಕಿಂತಲೂ ಜಾಸ್ತಿ ಔಷಧಿಗಳಿವೆ. ಪ್ರತಿಯೊಂದು ವ್ಯಕ್ತಿ ಗುರುತಿಸುವಂಥ ಔಷಧಿಗಳಿವೆ. ಸೊ ಇದು ಎಲ್ಲ ಮೂಲ ಸ್ವರೂಪದಿಂದ ಬರ್ತದೆ. ಪ್ರಾಣಿಜನ್ಯ, ಸಸ್ಯಜನ್ಯ, ಖನಿಜಜನ್ಯ ಮತ್ತು ರೋಗ ಲಕ್ಷಣಗಳನ್ನಿರುವಂತಹ ವಸ್ತುಗಳಿಂದಲೂ ಸಂಗ್ರಹಿಸಿದಂತಹ ಔಷಧೀಯ ಗುಣಗಳು ಇದೆ. ಓಕೆ ಡಾಕ್ಟರ್. ಡಾಕ್ಟರ್, ಹಾಗೆ ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಬಗ್ಗೆ ಜನರ ಅಭಿಪ್ರಾಯ ಏನು? ಹೋಮಿಯೋಪತಿ ಔಷಧಿಗಳು ಈಗ ಪ್ರಪಂಚದಲ್ಲಿ ನೋಡಲಿಕ್ಕೆ ಹೋದರೆ 2ನೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಔಷಧಿಯ ಪದ್ಧತಿ ಅಂತ ಬರ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇದು 2ನೇಯ ಫಾಸ್ಟೆಸ್ಟ್ ಗ್ರೋಯಿಂಗ್ ವೈದ್ಯಕೀಯ ಪದ್ಧತಿ. ಭಾರತದಲ್ಲಿ ಅಂತೂ ಇದು ಬಹಳ ಉಪಯೋಗವಾಗಿರುವಂಥದ್ದು ವೈದ್ಯಕೀಯ ಪದ್ಧತಿ. ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಇದು ಮಿತವ್ಯಯಕಾರಿ. ಜನರಿಗೆ ಇದರಿಂದ ಸುಲಭವಾಗಿ, ಯಾಕಂದರೆ ಭಾರತದಂಥ ಒಂದು ದೇಶಕ್ಕೆ ಇದರ ಅವಶ್ಯಕತೆ ಇದೆ. ಈಗ ಎಸ್ಕಲೇಟಿಂಗ್ ಮೆಡಿಕಲ್ ಕಾಸ್ಟ್ನಲ್ಲಿ ತುಂಬ ಖರ್ಚುಗಳಾಗೋದ್ರಿಂದ ಜನರಿಗೆ ಒಂದು ಸುಲಭ ರೀತಿಯಲ್ಲಿ ಒಂದು ಮಿತವ್ಯಯಕಾರಿಯುವಂಥ ವೈದ್ಯಕೀಯ ಪದ್ಧತಿ ಬೇಕಂಥದ್ರಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ಇದು ಹೋಮಿಯೋಪತಿಗೆ ಈಗ ಹೆಚ್ಚಾಗಿ ವಾಲ್ತಾ ಇದ್ದಾರೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ನಾನು ಹೇಳಿದಾಗೆ ದೀರ್ಘ ವ್ಯಾಧಿಗಳಿಗೆ, ತುಂಬ ಸಮಯದಿಂದ ಕಂಡು ಬರುವಂಥ ಕಾಯಿಲೆಗಳಿಗೆ ವರ್ಷಾನುಗಟ್ಟಲೆ ಔಷಧಿಗಳು ತಗೊಂಡಾಗ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಸುಲಭವಾಗಿ ತಗೊಳ್ಳುವಂಥ ಔಷಧಿಯಿಂದ ಜನರಲ್ಲಿ ಈಗ ಇದರ ಬಗ್ಗೆ ಜಾಸ್ತಿ ಒಳ್ಳೆಯ ಅಭಿಪ್ರಾಯ ಬರ್ತಾ ಇದೆ. ಹಾಗಾಗಿ ಇದನ್ನು ಜನರು ಹೆಚ್ಚಾಗಿ ಈಗ ಪರಿಗಣಿಸ್ತಾ ಇದ್ದಾರೆ. ಅದರಿಂದಾಗಿ ಈಗ ಪ್ರತಿಯೊಂದು ವಿಷಯದಲ್ಲಿ ಈಗ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ 250 ಹೆಚ್ಚು ಹೋಮಿಯೋಪತಿ ಮೆಡಿಕಲ್ ಕಾಲೇಜಸ್ ಸ್ಟಾರ್ಟ್ ಆಗಿದೆ. ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಅಂತ ಹೇಳುವಂಥದ್ದು ಸೆಂಟರ್ ಸ್ಟಾರ್ಟ್ ಆಗಿದೆ. ಸೊ ಇದರ ಅರ್ಥ ಏನಂತ ಹೇಳಿದರೆ ಹೋಮಿಯೋಪತಿ ಔಷಧಿಯ ಪದ್ಧತಿಗೆ ಒಂದು ಮನ್ನಣೆ ಸಿಗ್ತಾ ಇದೆ ಅಂತ ಹೇಳುವಂಥದ್ದು. ಹಾಗೆ ಈ ಹೋಮಿಯೋಪತಿ ಯಾವ್ಯಾವ ದೇಶದಲ್ಲಿ ಪ್ರಚಲಿತದಲ್ಲಿದೆ? ಮುಂಚೆ ಅದೀಗ ಜರ್ಮನಿಯಿಂದ ಇದ್ದಂಥ ಒಂದು ಔಷಧಿಯ ಪದ್ಧತಿ ಅಮೇರಿಕ, ಅದರ ನಂತರ ಯುರೋಪಿಯನ್ ದೇಶಗಳಲ್ಲಿ ಅದರದ್ದು ಉಪಯೋಗ ಬಂದ ನಂತರ ಭಾರತದಲ್ಲಿ ಹೈಯೆಸ್ಟ್ ಡಿಮಾಂಡ್ ಇರುವಂಥದ್ದು ಅಥವಾ ಪ್ರಗತಿಯಲ್ಲಿರುವಂಥದ್ದು ಭಾರತದಲ್ಲಿ. ಇಲ್ಲಿರುವಂಥ ಒಂದು ವೈದ್ಯಕೀಯ ಪದ್ಧತಿಯನ್ನು ಅದನ್ನು ಶಿಕ್ಷಣದಲ್ಲಿ ಮತ್ತು ಔಷಧಿಗಳು ಕೊಡೋ ರೀತಿಯಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ಸುಸೂತ್ರವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಾವು ನೋಡಲಿಕ್ಕೆ ಹೋದರೆ 84 ರಾಷ್ಟ್ರಗಳಲ್ಲಿ ಈಗ ಹೋಮಿಯೋಪತಿಯ ಔಷಧಿಯ ಪದ್ಧತಿ ಇದೆ. ಮುಂಚೆ ಇದಕ್ಕೆ ಮನ್ನಣೆ ಇರ್ತಿರಲಿಲ್ಲ. ಇವಾಗ ನಾವು ನೋಡ್ಲಿಕ್ಕೆ ಹೋದರೆ ಮಿಡ್ಲ್ ಈಸ್ಟಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಅಮೇರಿಕದಲ್ಲಿ, ಇಂಗ್ಲೆಂಡಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಇದಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ ಎಷ್ಟು ಹೋಮಿಯೋಪತಿ ವೈದ್ಯರುಗಳು ಬೇರೆ ವಿದೇಶಗಳಲ್ಲೂ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಜಾಗತಿಕ ಮನ್ನಣೆಯೂ ಸಿಗ್ತಾ ಇದೆ. ಹಾಗಾದರೆ ಈ ಹೋಮಿಯೋಪತಿ ಅನ್ನೋದು ಎಲ್ಲಿ ಶುರುವಾಯಿತು ಡಾಕ್ಟರ್? ಹೋಮಿಯೋಪತಿಯ ಮೂಲ ಶುರುವಾಗಿದ್ದು 1792-96ನೇ ಇಸವಿಯಲ್ಲಿ ಜರ್ಮನಿಯಲ್ಲಿ. ಅದು ಡಾಕ್ಟರ್ ಸಾಮ್ಯುಯಲ್ ಹನಿಮನ್ ರವರು ಕಂಡುಕೊಂಡಿರುವಂಥ ವೈದ್ಯಕೀಯ ಪದ್ಧತಿ. ಬಟ್ ಅವರ ಜೀವಿತಾವಧಿಯಲ್ಲಿ ಅವರು ಅದನ್ನು ಜನರಿಗೆ ಪರಿಸರಿಸೋಸ್ಕರ ತುಂಬ ಲೇಖನಗಳನ್ನು ಬರೆದಿದ್ದರು, ಪುಸ್ತಕಗಳನ್ನು ಬರೆದಿದ್ದರು. ಆ ಗ್ರಂಥಗಳ ಮುಖಾಂತರ ಇವುಗಳನ್ನು ನಾವೀಗ ವೈದ್ಯಕೀಯ ಶಿಕ್ಷಣದಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಅದರ ನಂತರ ಅದರ ಒಳ್ಳೆಯತನವನ್ನು, ಅದರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಗುರುತಿಸಿಕೊಂಡು ಜನರನ್ನು ಅದನ್ನು ಒಪ್ಪಿಕೊಂಡಿದ್ದಾರೆ. ನಾವು ಇನ್ನೊಂದು ವಿಷಯ ಹೇಳ್ತಾ ಹೇಳಿದರೆ ಇದು ಒಬ್ಬರಿಂದ ಒಬ್ಬರಿಗೆ ಪ್ರಚಲಿತವಾಗಿ ಯೂಸ್ ಮಾಡಿದಂಥ ಒಂದು ವೈದ್ಯಕೀಯ ಪದ್ಧತಿ. ಇದು ಫಾರ್ಮಲ್ ಎಜುಕೇಷನ್ ಅಂತ ಹೇಳ್ತಾರೆ, ಅದು ಇರಲಿಲ್ಲ ಮುಂಚೆ. ಇದಕ್ಕೋಸ್ಕರ ಟ್ರೈನಿಂಗ್ ಕಾಲೇಜಸ್ ಅಂತ ಇರಲಿಲ್ಲ. ಜನರು ಅದನ್ನು ಉಪಯೋಗ ಮಾಡಿದವರು ಕೆಲವು ಡಾಕ್ಟರ್ನವರು, ಕೆಲವು ಟೀಚರ್ಸ್, ಕೆಲವು ಅಡ್ವೊಕೇಟ್ಸ್ ಅವರೆಲ್ಲ ಅದನ್ನು ಸ್ವಲ್ಪ ವಿದ್ಯಾವಂತ ಜನಾಂಗದವರು ಅದನ್ನು ಗುರುತಿಸಿಕೊಂಡು ಅದನ್ನು ಪ್ರಯೋಜನ ಮಾಡ್ತಾಯಿದ್ರು. ಅದರ ನಂತರ ವೈದ್ಯಕೀಯ ಪದ್ಧತಿಗೆ ಶಿಕ್ಷಣಕ್ಕೆ ಬಂದಿತ್ತು.
ಹಾಗೆ ಈ ಹೋಮಿಯೋಪತಿ ಕಲಿಯುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ಒಂದು ಫೀಲ್ಡಲ್ಲಿ ಏನೇನೆಲ್ಲ ಅವಕಾಶಗಳಿದೆ? BHMS ಕೋರ್ಸ್ ಅದು 4.5 ವರ್ಷ ಮತ್ತು 1 ವರ್ಷ ಇಂಟರ್ನ್ಶಿಪ್ ಮುಗಿದ ಮೇಲೆ 5.5 ವರ್ಷದ ನಂತರ ಅವರು ಸ್ವತಂತ್ರವಾಗಿ ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ಬೋದು. ಯಾವುದೇ ಒಂದು ಹಂತದಲ್ಲಿ ಎಲ್ಲಿಯೂ ಸಹ ಪ್ರಾಕ್ಟೀಸ್ ಮಾಡ್ಬೋದು, ಅದಕ್ಕೆ ಪರ್ಮಿಷನ್ಸ್ ಇದೆ. ಅದರ ನಂತರ ಅವರು ಯಾವುದೇ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಟೀಚಿಂಗಿಗೆ ಹೋಗ್ಬೋದು. ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಮಾತ್ರ, ಅದಕ್ಕೆ MD ಆಗುವಂಥದ್ದು ಈಗ ಅವಶ್ಯಕತೆ. MD ಇನ್ನು ಹೋಮಿಯೋಪತಿ ಮಾಡಿದ ಮೇಲೆ ಅವರಿಗೆ ಅದರಲ್ಲಿ ಅವರು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕರಿಗೆ ಜಾಯಿನ್ ಆದರೆ ಮತ್ತು ಅದರಲ್ಲಿ ಮುಂದುವರಿಬೋದು. ಇನ್ನೊಂದು ಒಳ್ಳೆಯ ಆಪ್ಷನ್ ಅಂತ ಹೇಳಿದರೆ ರಿಸರ್ಚ್ ಮಾಡುವಂಥದ್ದು, ಸಂಶೋಧನೆಗಳಿಗೆ ಹೋಗುವಂಥದ್ದು. ಈಗ ನಮಗೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ ಅಂತ ಇದೆ ಭಾರತದಲ್ಲಿಯೇ, ಅದಕ್ಕೂ ಅವರು ಜಾಯಿನ್ ಆಗ್ಬೋದು. ಅಥವಾ ಸ್ವತಂತ್ರವಾಗಿ ಸಹ ರಿಸರ್ಚ್ ಮಾಡುವಂಥ ಒಂದು ಅಭಿಪ್ರಾಯ ಇದೆ. ಅದು ಏನಿಲ್ಲದ್ರು BHMS ಡಿಗ್ರಿಯನ್ನೇ ಹೊಂದಿಕೊಂಡಿದ್ದವರು ಅದರ ನಂತರ ಅವರು ಯಾವುದೇ ಬೇರೆ ಕೋರ್ಸ್ಗಳಿಗೆ ಹೋಗ್ಬೋದು, ಯಾಕೆಂದರೆ ಅದು ಪರ್ಮಿಷನ್ ಇದೆ. ಈಗ ಪಬ್ಲಿಕ್ ಹೆಲ್ತ್ಗೆ ಹೋಗ್ಬೋದು, ಸೋಷಿಯಲ್ ವರ್ಕಿಗೆ ಹೋಗ್ಬೋದು, ಯಾವುದೇ ಥರದ ಮನ್ನಣೆ ಇದೆ ಇವಾಗ. ಇವನ್ ಹೊರಗಿನ ದೇಶಗಳಲ್ಲೂ ಈ BHMS ಡಿಗ್ರಿಯನ್ನು ಪಡೆದವರು ಹೊರಗೆ ಹೋದಾಗ ಬೇರೆ ಡಿಗ್ರಿಗಳನ್ನು ಮಾಡುವಂಥ ಅವಕಾಶಗಳು ಇವೆ. ಹಾಗಾಗಿ ಇದೊಂದು ವೈದ್ಯಕೀಯ ಪದ್ಧತಿ ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಔಷಧಿಗಳನ್ನು ಕೊಡುವಂಥದ್ದು. ಇದರಲ್ಲೂ ಮುಂದಿನ ಬೇರೆ ವೈದ್ಯಕೀಯ ಪದ್ಧತಿಗಳನ್ನು ಒಟ್ಟು ಸೇರಿಸಿಕೊಂಡು ಸಮಗ್ರ ಅಂತೇಳಿ ಇಂಟಗ್ರೇಟ್ ಮಾಡಿಕೊಂಡು ಇರುವಂತಹ ಒಂದು ಅವಕಾಶಗಳು ಹೇರಳವಾಗಿದೆ. ಹಾಗೆ ಈ ಒಂದು ಹೋಮಿಯೋಪತಿಯಲ್ಲಿ ಈಗ ಏನೇನೆಲ್ಲ ಸಂಶೋಧನೆಗಳು ನಡೀತಾ ಇದೆ ಡಾಕ್ಟರ್? ಈಗಿನ ಪ್ರಪಂಚವೇ ವೈಜ್ಞಾನಿಕ ತಂತ್ರಜ್ಞಾನ ಅಂತ ಹೇಳುವಂಥದ್ದು. ಯಾವುದೇ ಒಂದು ವಿಷಯವನ್ನು ಅದರ ಬಗ್ಗೆ ಒಂದು ಸರಿಯಾದಂಥ ಎವಿಡೆನ್ಸ್, ಸಾಕ್ಷಿಗಳಿಲ್ಲದ್ರೆ ಯಾರೂ ಒಪ್ಪುವುದಿಲ್ಲ. ಹಾಗಾಗಿ ನಾವು ಯಾವುದನ್ನು ಮುಂಚೆ ಒಂದು ವೈದ್ಯಕೀಯ ಪದ್ಧತಿಯಾಗಿ ಉಪಯೋಗಿಸ್ತಿದ್ದೆವು, ಅದರಿಂದ ಪರಿಣಾಮಗಳಿತ್ತು, ಜನರು ಅದನ್ನು ಅಭಿಪ್ರಾಯ ಪಟ್ಟಿದ್ದಾರೆ, ಅದರ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡ್ರೆ ಎಲ್ಲ ಸರಿ. ಆದರೆ ಈಗ ಪ್ರಪಂಚ ನೋಡುವಂಥದ್ದು ವೈಜ್ಞಾನಿಕವಾಗಿ ಎಷ್ಟು ಅದರಲ್ಲಿ ಸಂಶೋಧನೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಈಗ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿಯೂ ಕೂಡ ಆ ಸಂಶೋಧನೆಗಳನ್ನು ಮಾಡುವಂತಹ ಕಾರ್ಯಕ್ರಮಗಳನ್ನು ಒತ್ತು ಕೊಡ್ತಾ ಇದ್ದಾರೆ. ಯಾಕಂತೇಳಿದರೆ ಹೋಮಿಯೋಪತಿ ಔಷಧಿಗಳು ಯಾವ ರೀತಿಯಲ್ಲಿ ದೇಹದಲ್ಲಿ ಪರಿಣಾಮ ಮಾಡುತ್ತವೆ ಮತ್ತು ಯಾವ ರೀತಿಯಲ್ಲಿ ಕಾಯಿಲೆಗಳನ್ನು ಗುಣಪಡಿಸ್ತವೆ ಅಂತ ಹೇಳುವಂಥದ್ದನ್ನು ಕಂಡುಕೊಳ್ಳುವಂಥ ವಿಧಾನ. ಇದಕ್ಕೆ ರಿಸರ್ಚ್ ಮೆಟೀರಿಯಲ್ಸ್ ಮತ್ತು ಮೆಥಡ್ಸ್ ಸೇಮ್, ಅದು ಯಾವುದು ಬದಲಾಗುವುದಿಲ್ಲ. ಯಾವುದು ಸ್ಟ್ಯಾಂಡರ್ಡ್ ಮೆಥಡ್ಸನ್ನು ಪ್ರಪಂಚದಲ್ಲಿ ಉಪಯೋಗಿಸ್ತಾರೆ ಅದನ್ನೇ ಉಪಯೋಗಿಸ್ತೇವೆ ನಾವು. ನಮ್ಮ ರೀತಿಯಾದ ನಮ್ಮ ಔಷಧಿಗಳು ಯಾವ ರೀತಿಯಲ್ಲಿ ಅದು ದೇಹದಲ್ಲಿ ಪರಿಣಾಮ ಬೀರುವಂಥದ್ದೊಂದು ರಿಸರ್ಚ್ ನಡೀತದೆ. ಈಗ ಇದನ್ನು ಒಪ್ಪಿಕೊಳ್ಳುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ ಇದನ್ನು ಮಾಡದೇ ಇದ್ದರೆ ಈ ಒಂದು ಔಷಧಿಯ ಪದ್ಧತಿಗೆ ಮನ್ನಣೆ ಬರುವುದಿಲ್ಲ. ಅದಕ್ಕೋಸ್ಕರ ಜಾಗತಿಕವಾಗಿಯೂ ಇದನ್ನು ಮಾಡ್ತಾ ಇದ್ದೀವಿ. ಈಗ ನಮಗೆ ಯಾವುದೇ ಕಾಯಿಲೆಗಳು, ಈಗ ನೀವು ಕೆಲವು ಕಾಯಿಲೆಗಳು, ಈಗ ಅಲರ್ಜಿಕ್ ಕಾಯಿಲೆಗಳಾಗಲಿ, ಯಾವುದೇ ಅಲರ್ಜಿ ಕಾಯಿಲೆಗಳು, IG ಮಿಡಿಯೇಟೆಡ್ ಆಗಿರಲಿ, ಅಥವಾ ನಮ್ಮದು ಈಗ ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳಿದ್ವಿ, ರುಮಟೆಡ್ ಆರ್ಥರೈಟಿಸ್, ಎಲ್ಲ ಇದರಲ್ಲೂ ರಕ್ತದ ಅಥವಾ ಅವುಗಳ ಎಕ್ಸ್ರೇಗಳ ಅಥವಾ ಯಾವುದೇ ಒಂದು ಕ್ರೈಟೀರಿಯಾ ಇರ್ತದೆ. ಇವನ್ ನಾವು ಕ್ಯಾನ್ಸರ್ನಲ್ಲಿ ಆದರೆ ಮಾರ್ಕರ್ಸ್, ಇವುಗಳನ್ನು ಯೂಸ್ ಮಾಡಿಕೊಂಡು ಅದರ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೋಮಿಯೋಪತಿ ಔಷಧಿಗಳು ಪರಿಣಾಮ ಬೀಳಿದೆ ಅಂತ ಹೇಳುವಂಥದ್ದನ್ನು ನಾವು ಸಂಶೋಧನೆಗಳ ಮುಖಾಂತರ ಈಗ ಪ್ರಚುರಪಡಿಸ್ತಿದ್ದೇವೆ. ಡಾಕ್ಟರ್, ಹಾಗೆ ಈ ಒಂದು ಹೋಮಿಯೋಪತಿಯಲ್ಲಿ ವೈಜ್ಞಾನಿಕವಾಗಿ ಒತ್ತು ಕೊಡುವಂತಹ ಪ್ರಯತ್ನಗಳು ನಡೀತಾ ಇದೆಯಾ ಅಂತ? ಹೋಮಿಯೋಪತಿ ಔಷಧಿಗಳನ್ನು ಹೋಮಿಯೋಪತಿಯ ಪೇಷಂಟ್ಸ್ಗಳನ್ನು ಮಾತ್ರ ಕೊಡುವುದರ ಒಟ್ಟಿಗೆ ಇವಾಗ ನಾವು ಹೊಸತಾದ ಒಂದು ಚಿಂತನೆ ನಡೀತಾ ಇದೆ. ಅದಂತ ಹೇಳಿದರೆ ಈಗ ಎಲ್ಲ ವೈದ್ಯಕೀಯ ಪದ್ಧತಿಗಳಿಗೂ ಅವುಗಳದೇ ಆದಂತಹ ಒಂದು ಲಿಮಿಟೇಷನ್ಸ್ ಇದೆ. ಅಂದರೆ ಅವುಗಳಿಗೆ ಅವರದಷ್ಟೇ ಒಂದು ಪರಿಮಿತಿ ಅಂತ ಹೇಳಿದರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋದಾಗ ಕೆಲವು ಕಾಯಿಲೆಗಳಲ್ಲಿ ಹೋಮಿಯೋಪತಿ ಒಳ್ಳೆಯ ಪರಿಣಾಮ ಬೀಳ್ತದೆ ಅಂತ ಒಂದು ಅಭಿಪ್ರಾಯ ಇದ್ದರಿಂದ ಈಗ ಇಂಟಗ್ರೇಟೆಡ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾವು ಅದನ್ನು ಕಾಂಪ್ಲಿಮೆಂಟ್ರಿ ಹೇಳ್ಬೋದು, ಅದನ್ನು ನಾವು ಎಡ್ಜುವೆಂಟ್ ಹೇಳ್ಬೋದು. ಅಂದರೆ ಕಾಂಪ್ಲಿಮೆಂಟ್ರಿ ಅಂದರೆ ಪೂರಕವಾಗಿ ಕೊಡುವಂಥದ್ದು. ಒಂದಕ್ಕೆ ನಾವೀಗ ಯಾವುದೇ ಒಂದು ಕಾಯಿಲೆಯಲ್ಲಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ, ಯಾವುದೇ ಕಾಯಿಲೆಯಲ್ಲಿ ಅದಕ್ಕೆ ಸೂಕ್ತವಾದಂಥ ಒಂದು ಔಷಧಿ ಕೊಟ್ಟಾಗ ಅದರಲ್ಲಿ ಒಂದು ಥರದ ಪರಿಣಾಮ ಬೀಳ್ತದೆ. ಅದರ ನಂತರ ಮುಂದಕ್ಕೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಹೋಮಿಯೋಪತಿ ಒಟ್ಟಿಗೊಟ್ಟಿ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದೊಂದು ವೈಜ್ಞಾನಿಕವಾಗಿ. ಅದರೊಟ್ಟಿಗೆ ಹೋಮಿಯೋಪತಿಯಲ್ಲಿ ಈಗ ಅಲೋಪತಿ ಆಗಿರ್ಬೋದು, ಅಂದರೆ ಇಂಗ್ಲೀಷ್ ಪದ್ಧತಿ ಔಷಧಿ ಆಗಿರ್ಬೋದು, ಅಥವಾ ಈಗ ಆಯುರ್ವೇದ ಮತ್ತು ನ್ಯಾಚುರೋಪತಿ ಇದರೊಟ್ಟಿಗೂ ನಾವು ಒಟ್ಟು ಸೇರಿಸ್ತಿದ್ದೇವೆ. ಈಗ ನಾವು ಕಾಯಿಲೆಗಳಿಗೆ ನಾವು ಔಷಧಿ ಕೊಟ್ಟಾಗ ಅದಕ್ಕೆ ಬೇಕಾದಂತಹ ಒಂದು ಆಲ್ಟರ್ನೇಟಿವ್ ಥೆರಪಿ ಅಂತ ಹೇಳಿದರೆ ಅವುಗಳನ್ನು ನಾವು ಸಹಾಯ ಮಾಡೋದು, ರಿಹ್ಯಾಬಿಲಿಟೇಟಿವ್ ಥೆರಪಿ ಅಂತ ಹೇಳ್ತೇವೆ. ಆವಾಗ ನಾವು ಈಗ ಮಸಾಜ್ ಥೆರಪಿ ಆಗಿರಲಿ ಅಥವಾ ಆಕ್ಯುಪಂಕ್ಚರ್ ಆಗಿರಲಿ, ಇದನ್ನು ನಾವು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಆಗ ಏನಂತಂದರೆ ಇದರ ಪೂರ್ಣ ಒಂದು ಫಲಿತಾಂಶ, ಇದರ ಒಂದು ಫುಲ್ ರಿಸಲ್ಟ್ಸ್, ಇಫೆಕ್ಟ್ ಇಟ್ ಶುಡ್ ಬಿ ಅವೈಲೇಬಲ್ ಟು ದ ಪೇಷಂಟ್ ಅಂತ ಹೇಳುವಂಥದ್ದು ಅಭಿಪ್ರಾಯ. ಯಾವುದೇ ಒಂದು ಇದಕ್ಕೆ ಸೀಮಿತವಾಗಿಲ್ಲ, ಇದು ಎಲ್ಲವನ್ನು ಒಟ್ಟು ಸೇರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ ನಡೆಯುವಂಥದ್ದು ಒಂದು ವಿಶೇಷತೆ. ಅದನ್ನೇ ಈಗ ಯೆನೆಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಆಯುಷ್ ಕ್ಯಾಂಪಸ್ನಲ್ಲಿ ಎಲ್ಲ 3 ವೈದ್ಯಕೀಯ ಪದ್ಧತಿಗಳು ಇದೆ.
ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ. ಸೊ ನಾವು ಇದರೊಟ್ಟಿಗೆ ಇವರನ್ನೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ನಾವು ಆ ಒಂದು ಸಮಗ್ರತೆಯನ್ನು ನಾವು ಕಾಣಿಕೊಳ್ಳುವಂಥ ಕೆಲಸವನ್ನು ವೈಜ್ಞಾನಿಕವಾಗಿ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈಗ ನಮಗೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಮಗೆ ಇಲ್ಲಿ ಯೆನೆಪೋಯ ಜುಲೇಖಾ ಹಾಸ್ಪಿಟಲ್ಸ್ನಿಂದ ಕೆಲವೊಮ್ಮೆ ಕ್ಯಾನ್ಸರ್ ಪೇಷಂಟ್ಸನ್ನು ತರುವಂತಹ ಒಂದು ಅಡ್ಮಿಟ್ ಮಾಡುವಂತಹ ಒಂದು ಕೆಲಸ ನಡೀತಿದೆ. ಆ ಸಂದರ್ಭದಲ್ಲೂ ನಾವು ಅವರ ಪೇಷಂಟ್ನವರ ಪಾರ್ಟಿಯವರಿಗೆ ಆಗಲಿ ಅಥವಾ ಪೇಷಂಟ್ನವರಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ಇದರಲ್ಲಿ ನಾವು ಕಂಡುಕೊಳ್ಳೋದಂದರೆ ಏನಾದರೂ ಇದರಿಂದ ಒಳ್ಳೆಯದಾಗುತ್ತಾ ಅಂತ ಹೇಳುವಂಥದ್ದು. ಸೊ ಇದು ಇಲ್ಲಿ ನಡೆಯುತ್ತೆ ಕೆಲಸ. ಬಟ್ ಇನ್ ಜನರಲ್ ಎಲ್ಲ ಕಡೆಯೂ ಒಂದು ಇಂಟಗ್ರೇಟೆಡ್ ಅಪ್ರೋಚಿಗೆ ಬಹಳ ಒತ್ತು ಕೊಡುವಂತಹ ವೈಜ್ಞಾನಿಕತೆಯ ಕೆಲಸ ನಡೀತಾ ಇದೆ. ಓಕೆ ಡಾಕ್ಟರ್, ಹಾಗೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಟಿಪ್ಸ್ ಕೊಡೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಹೋಮಿಯೋಪತಿ ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್. ಇದರಿಂದಾಗಿ ನಾವು ಯಾವ ಕಾಯಿಲೆಗಳು ಬಹುಶಃ ಅಲೋಪತಿಯಿಂದ ಒಳ್ಳೆಯ ರೀತಿಯಿಂದ ಗುಣ ಆಗಲಿಲ್ಲ ಅಂತ ಹೇಳುವಂಥ ಒಂದು ಸ್ಥಿತಿ ಇದ್ದರೆ ಅದನ್ನು ಹೋಮಿಯೋಪತಿಯ ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಗಿ ತಗೊಳ್ಬಹುದು. ಹಾಗಾಗಿ ಈಗ ಹೋಮಿಯೋಪತಿಯಲ್ಲಿ ನಂಬಿಕೆ ಇದ್ದವರಿಗೆ ಹೋಮಿಯೋಪತಿ ಬಗ್ಗೆ ಪರಿಣಾಮಗಳು ಗೊತ್ತಿದ್ದವರು ಆದರೆ ಅದರ ಬಗ್ಗೆ ನಾವೇನು ಹೇಳುವಂಗಿಲ್ಲ. ಆದರೆ ಯಾರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಆದರೆ ಹೋಮಿಯೋಪತಿ ಒಂದು ವೈದ್ಯಕೀಯ ಪದ್ಧತಿಯಲ್ಲಿಯೂ ಒಳ್ಳೆಯ ಔಷಧಿಗಳಿದ್ದೇವೆ, ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುವಂತಹ ಒಂದು ಪರಿಣಾಮಕಾರಿ ಚಿಕಿತ್ಸೆ ಇದೆ ಅಂತ ಹೇಳುವಂಥ ನಾನು ಹೇಳಲು ಬಯಸುತ್ತೇನೆ. ಮತ್ತು ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದಂತೆ ಇದು ಸರಳ, ಸುಲಭ ಮತ್ತು ಮಿತವ್ಯಯಕಾರಿ. ಇದನ್ನು ತಗೊಳ್ಳುವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯದವರಿಗೆ ಇದನ್ನು ಸುಲಭವಾಗಿ ಉಪಯೋಗಿಸಿಕೊಂಡು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೋದು ಅಂತ ಹೇಳಿ ನಾನು ಹೇಳ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸರಳವಾಗಿ, ಸುಲಭವಾಗಿ ಹಾಗೆ ಮಿತವಾಗಿ ಯಾವ ರೀತಿ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ, ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಹೋಮಿಯೋಪತಿ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.